ಸ್ವಾತಂತ್ರ್ಯೋತ್ಸವ ಬಂದಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ನೆನಪು ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಧರ್ಮ. ಅಂದು ಹಲವರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇಂದಿಗೂ ಸ್ವಾತಂತ್ರ್ಯದ ಹೋರಾಟಗಾರರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ 95ರ ಹರೆಯದ ಹೋರಾಟಗಾರ ಮಟ್ಟಾರು ವಿಠ್ಠಲಕಿಣಿ. ಬನ್ನಿ ಅವರ ಕುರಿತ ವಿಶೇಷ ವರದಿಯನ್ನ ನೋಡ್ಕೊಂಡು ಬರೋಣ. ವರ್ಷ 76 ಸಂದ್ರು ಸ್ವಾತಂತ್ರ್ಯದ ಕಿಚ್ಚು ಇಂದಿಗೂ ಆರಿಲ್ಲ. ನಮ್ಮ ಹಿರಿಯರ ತ್ಯಾಗ ಬಲಿದಾನ ಎಂದಿಗೂ ವ್ಯರ್ಥ ಆಗಿಲ್ಲ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಹಲವು ಮಂದಿ ನಮ್ಮ ಕಣ್ಣ ಮುಂದೆ ಇದ್ದಾರೆ. ಅವರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ ಹಿರಿಯ ಹೋರಾಟಗಾರರೇ ಈ ಮಟ್ಟಾರು ವಿಠ್ಠಲಕಿಣಿ. ಕೊಡಿಯಲ್ಬೆಲ್ನಲ್ಲಿರುವಂತಹ ಬೋಜರಾವ್ ಲೇನ್ ಎಸ್ಎಸ್ ಕಾಂಪೌಂಡ್ನ ಮೊದಲನೇ ಮಹಡಿಯಲ್ಲಿ ವಾಸವನ್ನ ಮಾಡ್ತಾ ಇರುವಂತಹ ಮಟ್ಟಾರು ವಿಠ್ಠಲಕಿಣಿಗೆ ಈಗ 95ರ ಹರಿಯ. ಈಗ ಹದಿಹರೆಯದ ಯುವಕರಂತೆ ಹೋರಾಟದ ನೆನಪುಗಳನ್ನು ಅಷ್ಟೇ ನಿರರ್ಗಳವಾಗಿ ನಿಖರವಾಗಿ ಹೇಳಬಲ್ಲರು. ಕ್ವಿಟ್ ಇಂಡಿಯಾ ಚಳವಳಿಯ ಹೋರಾಟವನ್ನ ಎಳೆಯಾಗಿ ಬಿಚ್ಚಿಡ್ತಾರೆ. ಮಟ್ಟಾರು ಕೃಷ್ಣರಾಯ ಕಿಣಿ ಹಾಗೂ ರುಕ್ಮಿಣಿ ಯಾನೆ ಕಲ್ಯಾಣಿ 10 ಮಕ್ಕಳಲ್ಲಿ ಇವರು 7ನೆಯವರು. ಗಂಡು ಮಕ್ಕಳಲ್ಲಿ 4ನೆಯವರು. 17/4/1929ರಲ್ಲಿ ಶಿರುವ ಮಟ್ಟಾರುನಲ್ಲಿ ಇವರ ಜನನ. 13ರ ಪ್ರಾಯದಲ್ಲೇ ಹೋರಾಟಕ್ಕೆ ಧುಮುಕಿದ್ರು. 13ನೇ ವರ್ಷದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ನಾವು ಇದು ಮಾಡ್ತೇವೆ. ಸತ್ಯಾಗ್ರಹಗಳಿಗೆ ಬಂದಾಗ ಅವರ ಹಿಂದೆ ಹೋಗಿ ಜೈಕಾರ ಹಾಕುವುದು, ಅವರೊಟ್ಟಿಗೆ ಅವರಿಗೆ ಪ್ರೋತ್ಸಾಹ ರೀತಿಯಲ್ಲಿ ಪೆನ್ ಪದಾರ್ಥಗಳನ್ನು ಹಚ್ಚುವುದು, ಆಲ್ ಪೋಸ್ಟರ್ ಎಲ್ಲ ಆಗ ಈ ರೀತಿಯಲ್ಲೆಲ್ಲ ಕೈಯಲ್ಲಿ ಬರೆದು ಇದನ್ನು ಮಾಡಿಕೊಂಡು ಹೋಗ್ತಿದ್ದೆವು. ಅದರಿಂದ ಜನರ ಒಂದು ಜಾಗೃತಿ ಆಯಿತು. ಸ್ವಾತಂತ್ರ್ಯ ನಮಗೆ ಬೇಕು ಎಂಬ ಒಂದು ಏನು ಇದುಂಟು, ಜನರಲ್ಲಿ ಜಾಗೃತಿ ಆಯಿತು. ಅದು ಒಂದು ದೊಡ್ಡ ವಿಶೇಷ. ಮತ್ತು ಲೋಕಮಾನ್ಯ ತಿಲಕರು ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಜನರನ್ನು ಸಭಿಸಿ, ಅದು ಒಂದು ದೊಡ್ಡ ಚಳವಳಿ ಆಯಿತು. ಮಹಾತ್ಮ ಗಾಂಧಿಯವರು ಅಹಿಂಸಾತ್ಮಕವಾಗಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳಿದ್ರಿಂದ ಅದು ಜನಸಾಮಾನ್ಯರಿಗೆ ಬಹಳ ಖುಷಿಯಾಯಿತು. ಯಾಕಂತ ಹೇಳಿದರೆ ನಾವು ಯಾವಾಗಲೂ ಶಾಂತಿಯಿಂದ ಯಾವ ಕೆಲಸವನ್ನು ಮಾಡುವವರು. ಅದೇ ಜನರು ಕ್ರಾಂತಿಕಾರಿಗಳಿಗೆ ಪಕ್ಕ ಇದ್ದಿದ್ದರೂ ಕೂಡ ಈ ಗಾಂಧಿಯವರ ಕರೆಗೆ ಜನಸಾಮಾನ್ಯರು ಮುಂದೆ ಬಂದರು. ಅದು ಖುಷಿಯಾಯಿತು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕಲಿಕ್ಕೂ ಎಲ್ಲರ ಒಂದು ತ್ಯಾಗ ಬಲಿದಾನ ಏನು ಉಂಟು ಅದು ಸಾಧ್ಯವಾಯಿತು. 1942ರಲ್ಲಿ ಭಾರತ್ ಜೋಡೋ ಚಳವಳಿಯಲ್ಲಿ ಗಾಂಧೀಜಿಯವರ ಕರೆಯ ಮೇರೆಗೆ ಚಳವಳಿಯನ್ನ ನಡೆಸಿದ್ದೆವು. ಕರಪತ್ರ ಭಿತ್ತಿಪತ್ರಗಳನ್ನು ಹಂಚಿದ್ದೆವು. 1946ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಸ್ತಾರಕರಾಗಿ ಕೆಲಸವನ್ನ ಮಾಡಿದ್ರು. ಗೋವಾ ಸತ್ಯಾಗ್ರಹದಲ್ಲೂ ನಾನು ಹೋರಾಟವನ್ನ ಮಾಡಿದ್ದೆ. 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಹಪಾಠಿಗಳೊಂದಿಗೆ ಭಾಗವಹಿಸಿದ್ದೆ. ಸತ್ಯಾಗ್ರಹದಿಂದಲೇ ನಮ್ಮ ಗೋವಾ ವಿಮುಕ್ತಿ ಆಯಿತು ಎನ್ನುತ್ತಾರೆ. ಅದು 42 ಮೂಮೆಂಟ್ನಲ್ಲಿ ನಾವು ಆ ಸತ್ಯಾಗ್ರಹಗಳ ಹಿಂದೆ ಹೋಗಿ ಜೈಕಾರ ಹಾಕಿ ಅವರನ್ನು ಪ್ರೋತ್ಸಾಹ ಮಾಡಿದೆ. ಪೊಲೀಸರು ಬಂದು ಹೊಡೆಯುವಾಗ ನಮಗೆ ಅರೆಸ್ಟ್ ಮಾಡೋದಿಲ್ಲ, ಅವರು ಹೊಡೆಯುವಾಗ ನಾವು ಓಡಿ ಹೋಗ್ತಿದ್ದೇವೆ ಅಷ್ಟೇ, ಬೇರೆ ಏನು ಮಾಡಲಿಲ್ಲ. ನಂತರ ಗೋವಾ ಚಳವಳಿಯಲ್ಲಿ ನಾನು ಆಗ ಉಡುಪಿಯಲ್ಲಿದ್ದಾಗ ಅಲ್ಲಿ ನಾವು ಗೋವಾ ವಿಮೋಚನೆಗೋಸ್ಕರ ಒಂದು ಸಮಿತಿಯನ್ನು ಮಾಡಿ ಅದರ ಅಧ್ಯಕ್ಷತೆಯನ್ನು US ನಾಯಕರು ಅಂತ ಹೇಳಿ ಅಲ್ಲಿ 42 ಮೂಮೆಂಟ್ನಲ್ಲಿ ಕೂಡ ಅವರು ಹೋಗಿದ್ದರು. ಅವರ ನೇತೃತ್ವದಲ್ಲಿ ನಾವು ನಡೆದುಕೊಂಡು ಬೈಂದೂರಿನವರೆಗೆ ನಡೆದುಕೊಂಡು ಹೋಗಿ ಮತ್ತು ಕಾರವಾರಕ್ಕೆ ಹೋಗಿ ಅಲ್ಲಿಂದ ಮಾಜಾಡಿಯ ಗಡಿಯಿಂದ ನಾವು ಗೋವಾ ಸತ್ಯಾಗ್ರಹಕ್ಕೆ ಗೋವಾದೊಳಗೆ ನುಗ್ಗಿದೆವು. ಅಲ್ಲಿ ನಮಗೆ ಪೊಲೀಸರು ನಮಗೆ ಸುತ್ತು ಹಾಕಿ ಹೊಡೆದು ಅವರ ಜೈಲಿಗೆ ನಮಗೆ ಕರ್ಕೊಂಡು ಹೋದ್ರು, ಗೊತ್ತಾಯ್ತಲ್ಲ. ಮತ್ತು ರಾತ್ರಿ ಯಾಕೆಂತ ಹೇಳಿ ಆ ದಿವಸ ಅವರು ಕಂಡಪಟ್ಟೆ ಜನ ಬರ್ತಾರೆ ಅಂತ ಎಣಿಸಿದ್ರು. ಹಾಗಾಗಿ ರಾತ್ರಿ ಕಡೆಗೆ ಅವರು ಎಲ್ಲರನ್ನು ಬಿಟ್ಟುಬಿಟ್ರು. ಹೊಡೆದು ಹೊರಗೆ ಹಾಕಿ ನಮಗೆ ಲೆಕ್ಕ ಮಾಡಿ ಹೊರಗೆ ಹಾಕಿ ಕಳಿಸಿಬಿಟ್ರು. ಮತ್ತು ನಮ್ಮ ಅಲ್ಲಿ ಸ್ಥಾನೀಯ ಅವರು ಬಂದು ನಮಗೆಲ್ಲ ಶುಶ್ರೂಷೆ ಮಾಡಿ ನಮಗೆಲ್ಲ
ವ್ಯವಸ್ಥೆ ಮಾಡಿದರು. ಮತ್ತು ನಾವು ನಮ್ಮಿಂದ ಅಲ್ಲಿಂದ ನಾವು ನಮ್ಮ ಊರಿಗೆ ಹೊರಟೋದ್ದೆ. ಲೀಡರ್ ಯಾರಿದ್ದಾರೆ US ನಾಯಕರು, ಅವರು 42 ಮೂಮೆಂಟ್ನಲ್ಲಿ ಕೂಡ ಜೈಲಿಗೆ ಹೋಗಿ ಬಂದವರು. ಹಾಗಾಗಿ ಅವರ ನೇತೃತ್ವದಲ್ಲಿ ನಾವು ಹೋಗಿದ್ದೆವು. ಕ್ವಿಟ್ ಇಂಡಿಯಾ ಚಳವಳಿಯ ವರ್ಷಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಅವರ ನಿವಾಸಕ್ಕೆ ತೆರಳಿದ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿದರು. ಮಾಟಾರ್ ವಿಠಲ್ ಕಿನಿ ಅವರಂಥ ಹಿರಿಯರನ್ನು ಭೇಟಿ ಮಾಡಲಿಕ್ಕೆ, ಅವರಿಗೆ ನಾವು ಸನ್ಮಾನ ಮಾಡ್ತೀವಿ ಅನ್ನೋದಕ್ಕಿಂತ ಅವರಿಂದ ನಮಗೆ ಒಂದು ಗೌರವ ಪಡೆದುಕೊಳ್ಳುವಂಥ ಒಂದು ಘಟನೆಯಾಗಿ ನಾವು ಇದನ್ನು ನೋಡಬೇಕಾಗತ್ತೆ. ಅವರ ಅನುಭವ ಮುಖಾಂತರ ಏನೇನು ಯಾವ ರೀತಿಯಲ್ಲೆಲ್ಲ ದೇಶಕ್ಕೋಸ್ಕರ ಮುಂದಿನ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಸಣ್ಣ ವಿದ್ಯಾರ್ಥಿಯಾಗಿ ಅವರು ಭಾಗವಹಿಸಿದ್ದು, ಮುಂದೆ ಗೋವಾ ಪೋರ್ಚುಗೀಸ್ಗೆ ಅಗೇನ್ಸ್ಟ್ ಆಗಿರುವಂಥ ಚಳುವಳಿಯಲ್ಲೂ ಸಹ ಅವರು ಇಲ್ಲಿಂದ ಉಡುಪಿಯಿಂದ ಬೈಂದೂರು ತನಕ ಕಾಲ್ನಡಿಯಾಗಿ ಹೋಗಿದ್ದು ಮತ್ತು ಕಾರವಾರಲ್ಲಿ ಹೋಗಿ ಅರೆಸ್ಟ್ ಆಗಿರೋದ್ರ ಬಗ್ಗೆ ಎಲ್ಲನೂ ಸಹ ಅವರು ತಿಳಿಸ್ತಾ ಇದ್ದರು. ಯಾವ ರೀತಿಯಲ್ಲಿ ತಮ್ಮ ಸ್ವಾರ್ಥವನ್ನು ಬಿಟ್ಟು ದೇಶಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿ ಈಗ ನಾವೆಲ್ಲರೂ ಅನುಭವಿಸ್ತಾ ಇರುವಂಥ ಸ್ವಾತಂತ್ರ್ಯವನ್ನು ನಮಗೆ ಪಡೆದುಕೊಟ್ಟಿರುವಂಥ ಸಾವಿರಾರು ಜನರ ಒಂದು ದೃಶ್ಯವನ್ನಾಗಿ ಇವರನ್ನು ನಾವು ನೋಡ್ತೇವೆ. ಇವರ ಮುಖಾಂತರ ಆ ಒಂದು ಹೋರಾಟದ ತ್ಯಾಗದ ಒಂದು ದರ್ಶನ ಕೂಡ ನಮಗೆ ಸಿಗುವಂಥ ರೀತಿಯಲ್ಲಿ ಇದನ್ನು ನಾವು ಶ್ಲಾಘಿಸ್ತೇವೆ. ಸಮಾಜದಲ್ಲಿ ಹರಡಿರುವಂತಹ ಡ್ರಗ್ಸ್ ವಿಚಾರದ ಬಗ್ಗೆ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಕಿಣಿ ಅವರು ಮನವಿ ಮಾಡಿದರು. ಒಟ್ಟಾರೆ ನಮ್ಮ ಯುವಕರನ್ನು ನಾವು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಅಂತ ನಮ್ಮ ಕರ್ತವ್ಯ ಆಗುತ್ತೆ. ಅದನ್ನೇ ನಾನು ಟ್ರಸ್ಟ್ ಮಾಡಿದ್ದಲ್ಲದೆ ಮತ್ತೇನಿಲ್ಲ. ಅದಕ್ಕಿಂತ ಮುಖ್ಯಕ್ಕೆ ಅಂತ ಹೇಳಿದರೆ ಈ ಡ್ರಗ್ಸಿನ ವಿಷಯದಲ್ಲಿ ಅದನ್ನು ಜಾಗ್ರತೆ ಮಾಡೋದು. ಗೌರ್ಮೆಂಟ್ ಒಳ್ಳೆಯ ಕೆಲಸ ಮಾಡ್ತಾ ಉಂಟು, ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆಯ ಕೆಲಸ ಮಾಡೋದು. ಪ್ರತಿ ದಿವಸ ನೋಡ್ತಾ ಇದೆ, ಪೇಪರ್ನಲ್ಲಿ ಬರ್ತಾ ಉಂಟು, ಖುಷಿ ಆಗ್ತದೆ. ಆದ್ದರಿಂದ ಅದನ್ನು ಕಂಟಿನ್ಯೂ ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತದೆ ಅಂತೇಳಿ ನಮ್ಮ ಕಲ್ಪನೆ ಅಷ್ಟೇ. ಅದಕ್ಕೆ ಅವರು ಹೇಳುವಾಗ ಅವರು ಹೇಳಿದರು, ನಾವು ಮಾಡ್ತೇವೆ, ನಾವು ಅದನ್ನು ಇನ್ನೂ ಇದರಲ್ಲಿ ಮಾಡಬೇಕಂತಿದ್ದೇವೆ. ಖಾಲಿ ಸರ್ಕಾರ ಮಾತ್ರ ಅಲ್ಲ, ಎಲ್ಲ ಜನರು ಕೂಡ, ಎಲ್ಲ ಪೇರೆಂಟ್ಸು, ಜನರು ಎಲ್ಲರೂ ನಾವು ಇದು ಮಾಡಬೇಕು, ಜಾಗೃತವಾಗಬೇಕು. ರಾಷ್ಟ್ರ ಸೇವೆಯೊಂದಿಗೆ ಸಾಹಿತ್ಯದ ಕಂಪನ್ನು ಪಸರಿಸಿರುವಂತಹ ಇವರು ದೀಪಕ್ ಸಂಚಿಕೆಯ ಪ್ರಧಾನ ಸಂಪಾದಕರಾಗಿ, ಅದೆಷ್ಟೋ ಸ್ಮರಣ ಸಂಚಿಕೆಗಳ ಸಂಪಾದಕರಾಗಿ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ. ಶ್ರೀಮದ್ ಭಗವದ್ಗೀತೆಯ 700 ಶ್ಲೋಕಗಳನ್ನು ಕೊಂಕಣಿ ಭಾಷೆಯಲ್ಲಿ ಅರ್ಥಸಹಿತ ಭಾಷಾಂತರ ಮಾಡಿದ ಕೀರ್ತಿಯು ಇವರಿಗೆ ಸಲ್ಲುತ್ತದೆ. ತಮ್ಮ ಉತ್ತಮ ನಡೆನುಡಿಯಿಂದ, ಸ್ನೇಹ ಸೌಜನ್ಯಗಳಿಂದ, ನಿರಾಡಂಬರ ಬದುಕಿನಿಂದ ಎಲ್ಲರಿಗೂ ಆದರ್ಶಪ್ರಾಯರಾದ ಮಟ್ಟಾರು ವಿಠಲ ಕಿಣಿ ಸ್ವಾತಂತ್ರ್ಯದ ಕೊಂಡಿಯಾಗಿ ಯುವ ಪೀಳಿಗೆಗೆ ಇಂದಿಗೂ ಮಾರ್ಗದರ್ಶಕರಾಗಿದ್ದಾರೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.